ನೀನ್ ಯಾರಪ್ಪ ಕೇಳಕ್ಕೆ? ನಾ ಅದು ನೀನ್ ಏನಪ್ಪ ಅಂದ್ರ ಅಲ್ಲಿ ಕೇಳ ನಾಳೆ ಹಂಗಾದ್ರ ನೀ ಚಂದಾಗ ಮಾತಾಡಿ ಚಂದ ನೀನ್ ಯಾರಪ್ಪ ನಾನ್ ಯಾರಪ್ಪ ಅಂದ್ರ BO ಆಫೀಸ್ ಮಾಡಿ ನಾನೇ ಬರತ್ತೀನಿ ನಡಿಯಪ್ಪ. ಏನಿ ಬಾರೋ ಮರ ಈಗೆಲ್ಲ ಧಮ್ಕಿ ಗಿಮ್ಕಿ ಅಂತಿಂತವ್ರು ಅಂಜಿಲ್ಲ ನೀ ಯಾವ ಅನ್ನೋದ್ ಕೇಳವ. ನಿಂದೆಲ್ಲ ರಿಕಾರ್ಡಿಂಗ್ ಐತಿಲಿ ರಿಕಾರ್ಡಿಂಗ್ ಮಾಡತೀನಿ ಏನ್ ಬಾ ನೋಡ್ತೀನಿ ಗಿಡ್ತೀನಿ ಏನ್ ಧಮ್ಕಿ ಕೊಡ್ತೀಯ? ಕುಮಾರ್ ಅವ್ರೆ ಈಗ ನೀವು ಫೋನ್ ನಲ್ಲಿ ಮಾತಾಡೋದ್ ಬೇಡ. ಅವ್ರ್ಯಾರು ನನಗ ಅನ್ನೋರು ನೀ ನೋಡ್ತೀನಿ ಮಾಡ್ತೀನಿ ಅವ್ರು ಸಂಘಟನೆಯವ್ರಿಗೆ ನೀವು ಅಂದ್ರಲ್ಲ ಈಗ ಒಬ್ರು ಸಂಘಟನೆಯವ್ರಿಗೆ ನೀವು ಮಾತಾಡಿದ್ರಲ್ಲ ಈಗ ಏನಂತ ನೀವ್ ಎಲ್ಲದ್ರಿ ಹೇಳ್ರಿ ನಾವ್ ಬರ್ತೀವಿ ಅಲ್ಲೇ ಮಾತಾಡಮ್ಮ. ಅಲ್ಲ ನೀವೇನಂದ್ರಲ್ಲ ಹೌದು, ನಮ್ಮ ಕರ್ನಾಟಕದ ಶಾಲಾ ಸಂಸ್ಥೆಗಳಾಗಲಿ ಕಾಲೇಜು ಸಂಸ್ಥೆಗಳಾಗಲಿ ಹಲವಾರು ಮಾಲ್ ಪ್ರಾಕ್ಟೀಸ್ ಫ್ರಾಡ್ ಕೂಡ ನಡೀತಾ ಇದೆ. ಯಾರ್ದೋ ಹೆಸರು ಹೇಳಿ ಯಾರೋ ಸ್ಕೂಲು ಓಪನ್ ಮಾಡೋದು, ಯಾರ್ದೋ ಹೆಸರು ಸಂಸ್ಥೆಯಿಂದ ಯಾರೋ ಕಾಲೇಜ್ ನಡೆಸ್ತಾ ಇರೋದು, ಇಂತಹ ಇಲ್ಲಿಗಲ್ ದಂಧೆಗಳು ಇತ್ತೀಚೆಗೆ ಕರ್ನಾಟಕದಲ್ಲಿ ತುಂಬಾ ನಡೀತಿದೆ. ಅದು ಉತ್ತರ ಕರ್ನಾಟಕ ಆಗಲಿ ದಕ್ಷಿಣ ಕರ್ನಾಟಕವಾಗಲಿ ಮೂಲೆಗಳಲ್ಲೂ ಇಂತಹ ಫ್ರಾಡ್ ದಂಧೆಗಳು ಸ್ಕೂಲ್ ಹೆಸರಿನಲ್ಲಿ ಕಾಲೇಜ್ ಹೆಸರಿನಲ್ಲಿ ಒಂದು ಸಂಸ್ಥೆ ಹೆಸರಿನಲ್ಲಿ ವಿದ್ಯಾಸಂಸ್ಥೆ ಹೆಸರು ನಡೀತಾ ಇರೋದು ನಿಜಕ್ಕೂ ಅಚ್ಚರಿಯನ್ನು ತಂದಿದೆ. ಬನ್ನಿ ಈ ಒಂದು ಸಂಭಾಷಣೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವೆಲ್ಲ ಫ್ರಾಡ್ಗಳು ಯಾವೆಲ್ಲ ಸಂಸ್ಥೆಗಳಲ್ಲಿ ನಡೀತಾ ಇದೆ ಅನ್ನೋದು ಇಂಚಿಂಚಾಗಿ ಗೊತ್ತಾಗಿದೆ. ಹಲೋ ಹೇಳ್ರಿ, ಎಲ್ಲಿದ್ದೀರಿ ಸರ್? ಸರ್ ಹೊಂಟೇವ್ ಹೇಳ್ರಿ, ನಾವು BO ಆಫೀಸ್ ಬರ್ರಿ ಒಳ್ಳೆ ಬರ್ರಿ, ನೀವು ಸೆಟ್ಲ್ಮೆಂಟ್ ಮಾಡಮ್ ಬರ್ರಿ. ಏನು ಬೇಡ ನಾವು ನೀವು ಇಲ್ಲ ನೀವು ನನಗೆ ಏನ್ ಅಂದಿರಲ್ಲ ನನ್ಗ ಒಳಗೆ ಹೋಗ್ಬಿಟ್ಟಿಲ್ಲ ಅಂದ್ರಲ್ಲ ನೀವು ಏನ್ರಿ ಸರ್ ಏನ್ ತಿಳ್ಕೊಂಡ್ರಿ ಸೋಮಶೇಖರ್ ಸರ್ ನನ್ನ? ಹಲೋ ಹೇಳ್ರಿ. ಹಲೋ ಯಾರು ಶಕ್ತಿಕುಮಾರ್ ಅವ್ರ? ಹೌದು, ಯಾರು ಮಾತಾಡೋದು? ನಾನು ಅಶೋಕ್ ಅಂತ ಮಾತಾಡೋದು. ಎಲ್ಲಿಂದ್ರಿ ಸರ್? ನಾನು ನೆಡಗುಂದಿಯವನೇ. ಹೇಳ್ರಿ. ಎಲ್ಲಿದ್ದೀರಿ ಸರ್ ತಾವು? ನಾವಿಲ್ಲಿ BO ಆಫೀಸ್ ಕೊಂಡೇವ್ರಿ ಬಾಗೇವಾಡಿ BO ಆಫೀಸ್ ಕೊಂಡಿದ್ರಾ? ಹೌದಾ, ಏನ್ ಬೇಕಾಗಿತ್ತು ಸರ್ ತಮ್ಗೆ? ನಮ್ಗೇನ್ ಬೇಕಾಗ್ಯದ ಅಲ್ಲಿ ಕಟ್ಟಡ ಪರ್ಮಿಷನ್ ಇಲ್ಲ, ಚೀಫ್ ಆಫೀಸರ್ ತಗೊಂಡೇವಿ. ಮತ್ ಪರ್ಮಿಷನ್ ಇಲ್ಲಲ್ರಿ, ಕಟ್ಟಡ ಪರ್ಮಿಷನ್ ಇಲ್ಲ, ಹ್ಯಾಂಗ್ ಚಾಲೂ ಮಾಡ್ರಿ ಸ್ಕೂಲ್ ಅವರು? ಏನೇ ಇಲ್ಲ. ನೀನ್ ಯಾರಪ್ಪ ಕೇಳಕ್ಕೆ? ನಾ ಅದು ನೀನ್ ಏನಪ್ಪಾ ಅಂದ್ರ ಅಲ್ಲಿ ಕೇಳ ನಾಳೆ ಹಂಗಾದ್ರ ನೀ ಚಂದಾಗ ಮಾತಾಡಿ ಚಂದ ನೀನ್ ಯಾರಪ್ಪ ನಾನ್ ಯಾರಪ್ಪ ಅಂದ್ರ BO ಆಫೀಸ್ ಮಾಡಿ ನಾನೇ ಬರತ್ತೀನಿ ನಡಿಯಪ್ಪ. ಏನಿ ಬಾರೋ ಮರ ಈಗೆಲ್ಲ ಧಮ್ಕಿ ಗಿಮ್ಕಿ ಅಂತಿಂತವ್ರು ಅಂಜಿಲ್ಲ ನೀ ಯಾವ ಅನ್ನೋದ್ ಕೇಳವ. ನಿಂದೆಲ್ಲ ರಿಕಾರ್ಡಿಂಗ್ ಐತಿಲಿ ರಿಕಾರ್ಡಿಂಗ್ ಮಾಡತೀನಿ ಏನ್ ಬಾ ನೋಡ್ತೀನಿ ಗಿಡ್ತೀನಿ ಏನ್ ಧಮ್ಕಿ ಕೊಡ್ತೀಯ? ಕುಮಾರ್ ಅವ್ರೆ ಈಗ ನೀವು ಫೋನ್ ನಲ್ಲಿ ಮಾತಾಡೋದ್ ಬೇಡ. ಅವ್ರ್ಯಾರು ನನಗ ಅನ್ನೋರು ನೀ ನೋಡ್ತೀನಿ ಮಾಡ್ತೀನಿ ಅವ್ರು ಸಂಘಟನೆಯವ್ರಿಗೆ ನೀವು ಅಂದ್ರಲ್ಲ ಈಗ ಒಬ್ರು ಸಂಘಟನೆಯವ್ರಿಗೆ ನೀವು ಮಾತಾಡಿದ್ರಲ್ಲ ಈಗ ಏನಂತ ನೀವ್ ಎಲ್ಲದ್ರಿ ಹೇಳ್ರಿ ನಾವ್ ಬರ್ತೀವಿ ಅಲ್ಲೇ ಮಾತಾಡಮ್ಮ. ಅಲ್ಲ ನೀವೇನಂದ್ರಲ್ಲ ಉತ್ತರ ಕೊಡ್ತೀರಂದ್ರಲ್ಲ ಹೇಳ್ರಿ ಅವ್ರು ನೀವ್ ಅದನ್ನೆಲ್ಲ ಹೇಳ್ತೀನಿ, ನೀವೆಲ್ಲದ್ರಿ ಹೇಳ್ರಿ. ನೀವು ಯಾರು ಮಾತಾಡೋದು ಬೇಕು ಸರ್ ನನಗ ಎಂತಿಂತವ್ರು ನೋಡ್ರಿ, ನೀವ್ ಎಂತೆಂತವ್ರಿಗೂ ಹೆದರಿಲ್ಲ, ನಾವೇನ್ ಇಲ್ಲೇನ್ ಕಳ್ದಂದೆ ಮಾಡ್ತಿಲ್ಲ. ಅಲ್ಲ ನೀವೇನ್ ಯಾರು ಅಂದ್ರಲ್ಲ ಎಲ್ಲಿದ್ ಹೇಳಪ್ಪ ಅಲ್ಲೇ ಬರ್ತೀನಿ ಯಾರು ಅವ್ರು ಅಂದವ್ರು? ನೀವ್ ಎಲ್ಲಿದ್ರಿ ನೀವ್ ಹೇಳ್ರಿ, ಈಗ ನೀವ್ ನಮ್ ಶಾಲೆ ಒಳಗ್ ಬಂದ್ ಹೋದ್ರಲ್ಲ ನೀವೀಗ ನೀವೆಲ್ಲದ್ರಿ ಹೇಳ್ರಿ, ನಾವ್ ಬರ್ತೀವಿ. ಈಗ ಎಲ್ಲದಿಗೆ ಬರ್ರಿ ಬಾಗೇವಾಡಿ ಬಾಗೇವಾಡಿ ಬೇಡ, ಈಗ ಎಲ್ಲದಿ ಈಗ ಬಿಜಾಪುರ ಇದು ಮುದ್ದೇಬಳ ಕ್ರಾಸ್ ಇದೆಯೋ ತಾಂಡಾದಲ್ಲಿ ಇದೆಯಲ್ಲ ಎಲ್ಲದಿ ಹೇಳಿ ಅಲ್ಲಿಗೆ ಬರ್ತೀವಿ ನಾವು. ಎಲ್ಲದಿ ಏನದಿ ಏಕಸಲೆ ಮಾತಾಡಂಗಿಲ್ಲ ಸೋಮಶೇಖರ್ ಮಿಸ್ಟರ್ ಸರ್. ನಾವು ನಿಮ್ಗೆ ಎಲ್ಲದಿರಿ ಅಂತ ಕೇಳಕತ್ತೀನಿ, ಮರ್ಯಾದೆ ತಗೋರಿ ಅಷ್ಟೇ. ನಾವು ನಿಮ್ಗೆ ಕೊಟ್ಟು ಹೇಳಿದ್ವಿ, ನಾವು ನಿಮ್ಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ವಿ, ಮರ್ಯಾದೆ ಏನ್ ಮಾಡಿದ್ರಿ ನೀವು? ಮಾತಾಡಿದ್ರಲ್ಲ ಯಾರು ಹೇಳ್ರಿ ಅವ್ರು? ನಾವ್ ಹೇಳ್ತೀನಿ, ನಿಮ್ ಎದುರಿಗೆ ಸಿಗ್ರಿ ಹೇಳ್ತೀನಿ ಯಾರು ಅಂತ ಹೇಳ್ತೀನಿ. ಅವ್ರು ಕರ್ಕೊಂಡೇ ಬರ್ತೀವಿ ಹೇಳ್ರಿ. ಅವ್ರು ಪತ್ರಕರ್ತರು ಅದಾರ, ಸೀನಿಯರ್ ಪತ್ರಕರ್ತರು ಅದಾರ, ಮಾತಾಡಿಸ್ತೀನಿ ಹೇಳ್ರಿ. ಅಲ್ಲಲ್ಲ ಅವ್ರು ಯಾರು ಕೂಡ ಅವ್ರ ಕೈಯಾಗ ಹೇಳ್ತೀನಿ. ನೀವೇನ್ ಕೊಡುದಿಲ್ಲ, ನೀವು ಮುಖಾಮುಖ ಆಗ್ಬೇಕೀಗ. ಅವ್ರು ಯಾರು ಪತ್ರಕರ್ತರು ಅವ್ರ ಕೈಯಾಗ ಕೂಡ ನಾ ಮಾತಾಡ್ತೀನಿ. ಫೋನ್ಯಾಗ ನಾವ್ ಮಾತಾಡಲ್ಲ, ಮುಖಾಮುಖ ಆಗ್ಬೇಕು ಬರ್ರಿ. ಯಾರಪ್ಪ ನೀ ಅಂದ್ರಲ್ಲ ಯಾರವ್ರು? ನೀವ್ ಯಾರೇ ಇರ್ಲಿ, ನೀವೀಗ ಏನ್ ಹೇಳ್ರಿ, ಎಲ್ಲದಿರಿ ಹೇಳ್ರಿ, ಮುಖಾಮುಖ ಆಗ್ಬೇಕು. ಇತ್ಯಾರ್ಥ ಮುಗಿಬೇಕು ಇವತ್ತಿಂದು. ಯಾವ್ದು ಇತ್ಯಾರ್ಥ? ನೀವು ಅಪ್ಲೋಡ್ ಮಾಡ್ತೇವಿ ಅಲ್ಲಿ BO ಕಂಪ್ಲೇಂಟ್ ಮಾಡ್ತೇವೆ, ಅವ್ರು ಇತ್ಯಾರ್ಥ ಮಾಡ್ರಿ ನೀವು. ನೀವ್ ಹೇಳಿದ್ರಲ್ಲ, ನಾನ್ ನಿಮ್ಗೆ ರೊಕ್ಕ ಕೊಡ್ಲಾರ ತ್ರಾಸಿಗೆ ಓಡೋದಿಲ್ಲ, ಕೊಡೋದ್ರಿ ಹಂಗಾರೆ ನೀವು ದುನಿಯಾದ ಹೇಳ್ತೀರಿ. ನಾವ್ ದುನಿಯಾದ ಹೇಳ್ತೀವಿ ಅಂದ್ರೆ ನೀವ್ ದುನಿಯಾದ ಕೇಳ್ತೀರಿ ಮರಿ? ಅಲ್ಲ ಸರ್, ನೀವ್ ನಾನ್ BO ಆಫೀಸ್ ಹತ್ರ ಮಾತಾಡಿದ್ರೆ ಸಾಲಿಗೆ ಯಾಕೆ ಬರ್ಬೇಕಿತ್ ನೀವು? ನಿಮ್ ಹತ್ರ ಎವಿಡೆನ್ಸ್ ಕೊಡ್ರಿ ಅಂತಪ್ಪ. ನಾನ್ ಎವಿಡೆನ್ಸ್ ಕೊಡ್ತೀವಿ, ಎವಿಡೆನ್ಸ್ ಕೇಳ್ತೀವಿ, ಎಲ್ಲಾ ಮಾಡ್ಕೋತೀವಿ ನಾವು. ನೀವ್ ಕೇಳಿದ್ರಲ್ಲ, ನಾ ಕೊಡ್ತೀನಿ ಬರ್ರಿ, ಈಗ ಎದುರು ಬರ್ರಿ, ನಾ ಕೊಡ್ತೀನಿ ಎವಿಡೆನ್ಸ್ ಕೊಡ್ತೀನಿ ಬರ್ರಿ. ಈಗ ಅವಾಗಲೇ ಒಂದ್ ತಾಸ ಇತ್ತು ನೀವು ಕೊಡ್ಲಿಲ್ಲ. ಒಂದ್ ತಾಸ ಎಲ್ಲಿ CCTV ರೆಕಾರ್ಡ್ ಆಗೈತಿ, ಎಷ್ಟು ತಾಸಿಗೆ ಬಂದ ಎಷ್ಟು ತಾಸಿಗೆ ಹೋಗಿರಿ? ಒಂದು ತಾಸ ಏನಿಲ್ಲ. ನೀವು ನಾವು ಗಾಡಿ ತೆಗಿಬೇಡ್ರಿ ಇರ್ರಿ ಅಂದಿಲ್ಲ ನಾನು. ಎದಕ್ ಹೋದ್ರಿ ಹಂಗಾರೆ? ಏನ್ರಿ ನಾವ್ ಗಾಡಿ ತೆಗಿಬೇಡ್ರಿ ಇರ್ರಿ ಅಂದಿಲ್ಲ ನಾ ನಿಮ್ಗೆ. ನಾ ಏನ್ ಹೇಳಾಗತ್ತೆ ನಿಮ್ಗ, ನೀವ್ ಏನಂದ್ರಿ BO ಕೇಳಿದ್ರಿ, DDP ಕೇಳಿದ್ರಿ, DDP. ಹೌದು, BO DDP ಕೇಳುವಂತ ಪ್ರಶ್ನೆ ನೀವ್ ಯಾರು ಕೇಳಕ್ಕೆ? ಪತ್ರಕರ್ತರು ಬರ್ತಾರ, ಸಂಘಟನೆದವ್ರು ಬರ್ತಾರ, ನೀವು ಉತ್ತರ ಕೊಡಕತ್ರಿ ಅವ್ರಿಗೆ. ಯಾರು? ಎಲ್ಲರೂ ಬರ್ತಾರ.
ಎಲ್ಲರೂ ಬರ್ತಾರೆ, ಬರ್ಲಿ ಬಿಡ್ರಿ, ಅವ್ರ ಉತ್ತರ ನಾವು ಕೊಡ್ಕೋತೀವಿ. ಎಲ್ಲಾರಿಗೂ ಕೊಡ್ರಿ ನೀವು, ಎಲ್ಲಾರ್ಗಿ ಕೊಡ್ರಿ ನೀವು. ಎಲ್ಲಾರು ಬರ್ತಾರ ನಾಳೆ, ಎಲ್ಲಾರು ದಾಖಲೆ ಈಗ ಒಂದ್ ಟೈಮ್ ಸೆಟಲ್ಮೆಂಟ್ ಆಗ್ಬಿಡ್ಲಿ, ಬಂದ್ಬಿಡ್ರಿ. ಈಗ ಒಂದೂವರೆ ರೊಕ್ಕ ತಗೊಂಡು ಹೋಗ್ಬಿಡು ನೀನು. ಸೆಟ್ಲ್ಮೆಂಟ್ ಇಲ್ಲ. ನಾ ಏನ್ ಹೇಳ್ತೀನಿ ನಿಮಗ, ನೀವು ನೀವು ಮಾಡುದು ಇದಕ್ಕೆ ಅಲ್ಲ. ಈಗ ಅಲ್ಲ, ನೀವು ರೊಕ್ಕಕ್ಕೆ ಮಾಡಕತ್ತೀರಲ್ಲ, ಯಾರು ಮಾತಾಡಿದ್ರು ಅವ್ರ ಕೊಡ್ರಿ. ಯಾರು ನೀವು ಎದುರಿಗೆ ಬರ್ರಿ, ಸಾಲ ಮಾಡಾದ್ರು ನಿಮ್ಗೆ ಕೊಡ್ತಾರಲ್ಲ ಸಾಲಿ ಅವರು. ಏನ ಬಾ, ನೀವು ನಮ್ಗೇನ್ ತ್ರಾಸ ಐತಲ್ಲ ಸಾಲಿಗಳವ್ರಿಗೆ, ಸಾಲ ಮಾಡ್ರಿ ನಿಮ್ಗೆ ರೊಕ್ಕ ಕೊಡ್ತೀವಿ, ತಗೊಂಡ್ ಹೋಗ್ಕಂತಿ ಬರ್ರಿ. ಎದ್ರ ಸಾಲ ರೀ? ಅವಾಗ ಬೆನ್ ಬಿಡ್ತೀಯ ನೋಡ ಬಿಡಮ್. ಅಲ್ರಿ ನೀವು ಸಾಲ ಗಿಲ್ಲ, ನೀವು ಸಾಲ ಕೇಳಿವೆ ಯಾರು ಮತ್ತೆ ನೀವೇನ್ ಕೊಟ್ಟಿಟ್ಟಿದ್ರೆ? ಅಲ್ಲ ಮತ್ ಕೇಳಿದ್ರಿ ಅಂತ ಹೇಳಿದ್ರೆ, ಸಾಲ ಕೇಳಿದ್ರಿ ಅಂತ ಹೇಳಿ ನಾವ್ ಸಾಲ ಮಾಡ್ಕೊಡ್ತೀವಿ ಅಂತ ಹೇಳಕತ್ತೀವಿ ನಿಮ್ಗೆ. ಚೀಫ್ ಆಫೀಸರ್ ಹತ್ರ ಹೋಗಿ ನಿಮ್ಮ ದಾಖಲೆಗಳನ್ನ ನಾ ತಗೊಂಡಿನಿ, ನಾವಿಲ್ಲ ಕೇಳುತ್ತಪ್ಪ. ಯಾರು ಕೇಳಿದ್ರು? ಒಬ್ಬ ಪತ್ರಕರ್ತನಾಗಿ ಕುಂತು ಮಾತಾಡೋದು ಹೆಂಗಿರುತ್ತೆ? ರೌಡಿಸಂ ಮಾಡ್ತಿ ಅಂತ ಪತ್ರಕರ್ತರ ಲಕ್ಷಣ ನೀವು. ನಾವೆಲ್ಲ ಮಾತಾಡಿದ್ವಿ, ಏನ್ ಉತ್ತರ ಕೊಟ್ರಿ ನೀವು? ನಿಮ್ ಬಟನ್ ನೀವೇ ಕಿತ್ಕೊಂಡಿದ್ದು, ಬಟನ್ ರೆಕಾರ್ಡ್ ಆಗೈತೆ ನಮ್ಮಲ್ಲಿ. ಐತಿಲ್ಲ, ನನ್ನ ಬಳಿ ಐತ್ರಿ. ನಾವ್ ಮುಟ್ಟಿವಿ ಅಂತ ಹೇಳ್ತೀರಾ? ಮುಟ್ಟಿನಿ. ನೀವ್ ಮುಂದೆ ಶರ್ಟ್ ಬಿಚ್ಚಿದ್ದೆ ಐತಿ ನನ್ನ ಹತ್ರ, ಯಾಕೆ ವಿಚಾರ ಮಾಡ್ತೀರಿ? ಆಯ್ತು, ನೀವು ಈಗ ಮಾತು ಬೇಡ, ಎಲ್ಲಾದ್ರೂ ಹೇಳ್ರಿ, ನಾವೇ ಬರ್ತೀವಲ್ಲ, ನೀವಾರು ಬರ್ರಿ. ಎಲ್ರಿ ಈಗ ಎಲ್ಲಾದ್ರೂ ಹೇಳ್ರಿ, ನಾವೇ ಮಾತಾಡ್ತೀವಿ. ಬಿಜಾಪುರ ಏ ಬೇಡ, ಈಗ ನಮ್ ಸಾಲಿ ಎಲ್ಲಿ ಬಂದ್ರೆ ಇಲ್ಲಿಗೆ ಬರ್ರಿ, ಮಾತಾಡ. ನೀವು ಬರ್ರಿ, ನಾಳೆ ನೀವು ಬರ್ತೀರಿ. ಬರ್ರಿ, ನೀವು ಬರ್ಲಿಕ್ಕೆ ನಾಳೆ ಅಧಿಕಾರಿಗೆ ಬೆನ್ನತ್ತಿ, ನಾ ನಿಮಗ್ ಬೆನ್ನತ್ತಂಗಲ್ಲ ಅಧಿಕಾರಿಗಳಿಗೆ. ಅಧಿಕಾರಿಗಳಿಗೆ ಕಮಿಷನರ್ ತನ ಬೆನ್ನತ್ರಿ, ನಾವೇನ್ ಇಲ್ಲೇನು ಸೆಕೆಂಡ್ ಇದ್ ಮಾಡ್ತಿಲ್ಲ. ನಾವೇನ್ ಇಲ್ಲಿ ಫೋರ್ಜರಿ ಕೆಲಸ ಮಾಡ್ತಿಲ್ಲ, ದಂಧೆ ಮಾಡ್ತಿಲ್ಲ. ಒಂದ್ ಶಿಕ್ಷಣಕ್ಕೆ ಸರ್ವಿಸ್ ಕೊಡಕತ್ತೀವಿ. ನಾವ್ ಯಾರಿಗೇನ್ ಅಂಜಿ ಹಿಡಿದು ಬಿಡ್ದು ಕೆಲಸ ಮಾಡ್ತಿಲ್ಲ ಇಲ್ಲಿ. ಅವ್ರಿಗೆ ಅದೇ ಹೇಳ್ರಿ, ಅವ್ರಿಗೆ DDP ಅವ್ರಿಗೆ ಅದೇ ಹೇಳ್ರಿ. ನಾವು ಅವ್ರು ಗೊತ್ತಿಲ್ಲಾರ್ದಂಗ್ ಕೊಟ್ಟಿರ್ತಾರೇನ್ರಿ? ಅವ್ರು ಗೊತ್ತಿರೋದಕ್ಕೆ ನಾವ್ ನಡೆಸ್ತಿರೋದು, ಅವ್ರೇನ್ ಕಮಿಷನ್ ನಡ್ಸಕತ್ತೀವಿ. ಅವ್ರಿಗೆ ಗೊತ್ತಿಲ್ಲಾರ ತೋರ್ಸಾತೀನಿ ಹೇಳ್ರಿ. ಅವ್ರಿಗೆ ಗೊತ್ತಿಲ್ಲ ವಿಷಯಗಳನ್ನ ತೋರ್ಸಾತೀನಿ. ಆಯ್ತು, ಬಂದ್ಬಿಡಪ್ಪ, ಸೆಟ್ಲ್ಮೆಂಟ್ ಮಾಡ್ಬಿಡ್ತಾರೆ, ಎಲ್ಲಾರು ಬಂದ್ಬಿಡ್ರಿ. ಇಲ್ಲ ನೀವು ಬರ್ರಿ, ಬಿಜಾಪುರ ಬರ್ರಿ. ಸರ್ ನಮಸ್ಕಾರ ರೀ. ಸರ್ ನಾಳೆ ಬರ್ಲಾತೇನ್ರಿ, ನೀವೆಲ್ಲಾರು ಕೂಡ್ರಿ. ನಾಳೆಗೆ ಬರ್ಲಾತೀನಿ ನಡ್ಗುಂದಿಗ್ರಿ. ಎಲ್ಲಾರು ಸೇರಿ ಎಲ್ಲಾರ್ಗಿ ಪ್ರಶ್ನೆ ಕೇಳ್ತೀನಿ. ಎಲ್ಲಾರ್ಗಿ ಕೆಲವೊಂದು ನೀವು ಸ್ಕೂಲ್ದಾಗ ಏನ್ ರೆಗ್ಯುಲೇಷನ್ ರೂಲ್ಸ್ ಇರ್ಬೇಕು ಅದು ನೇರವಾಗಿ ಹೇಳತ್ತರ, ಅದೇ ನಂದೇನು ಇಲ್ಲ, ಅದ್ರ ಪ್ರಾಬ್ಲಮ್ ಇಲ್ಲ. ಕೇಳ್ತೀನಿ ಎಲ್ಲ ಅಧಿಕೃತವಾಗಿ ಏನೇ ಸ್ಕೂಲ್ಗಳು ಅದಾವು, ಯಾವ ಇನ್ಫಾರ್ಮೇಷನ್ ನಿಮ್ಮಲ್ಲಿ ಕೊಡೋದಿರ್ತಾರೆ, ರೂಲ್ಸ್ ಪುಸ್ತಕ ನೋಟ್ಬುಕ್ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಜನರಿಗೆ. ನಿಮ್ದು ಯೂನಿಟ್ ನಾನು ತೋರಿಸ್ತೀನಿ, ಹಿಂಗೆ ಇರೋದಪ್ಪ ಎಲ್ಲ ಯೂನಿಟ್, ಇವರೆಲ್ಲ ಕರೆಕ್ಟ್ ಅದಾರ ಅಂತೇಳಿ. ಮತ್ತೆ ಹೇಳಾರಿ ಬಂದಾರ ಅನ್ಬೇಡ್ರಿ ಶಕ್ತಿಕುಮಾರ್ ಅದಕ್ಕೆ. ಹೇಳಾರ್ದಂಗ್ ಬರ್ತೀರಾ ಅಂತ ಅನ್ನೋದ್ರೊಳಗೆ ಏನೈತಿ? ಇಲ್ಲ ನೀವು ಮನೆ ಯೂನಿಟ್ ಕೂಡಿದ್ರಲ್ಲ ಅದಕ್ಕೆ ಕೇಳತ್ತೀನಿ. ನೀವು ಏನ್ರಿ ಒಬ್ಬರೇ ಹಿಂಗೆ ಹೇಳಾರ ಬಂದ್ರೆ ಅನ್ಬೇಡ್ರಿ. ನಾನು ನಿಮ್ಮ ಸ್ಕೂಲಿಗೆ ಬರ್ತೀನಿ ಡೈರೆಕ್ಟ್. ನೀವು ಜನರಿಗೆ ಸಂದೇಶ ಕೊಡತ್ತೀರಿ ಅಷ್ಟೇ, ಮತ್ತೇನಿಲ್ಲ. ನಾವು ಹಿಂಗೆ ಶಿಕ್ಷಣ ಸಂಸ್ಥೆಗೆ ತೆಗ್ದೇವ್ರಿ, ಇಷ್ಟೇ ಫೀಸ್ ತೊಗೋತೇವ್ರಿ ನಾವು. ಇದೆಲ್ಲ ಹಿಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದ್ರೆ ನಿಮ್ಮನ್ನು ನೋಡಿ ಬೇರೆದವ್ರು ಪಾಲನೆ ಮಾಡಲಿ ಅಂತ ನನ್ನ ವಿಚಾರ. ನಿಮ್ ಕರೆಕ್ಟ್ ಇದ್ದು ಅಂದ್ರೆ ನಿಮ್ಮ ನೋಡಿ ಬೇರೆ ಸ್ಕೂಲ್ನವರು ಪಾಲನೆ ಮಾಡಲಿ. ಹೌದಪ್ಪ, ಇವಾಗ BMS ಯಾವ್ದು ನಿಮ್ದು ಯಾವ್ದು ಐತಲ್ರಿ ಇದು ಹಾಸ್ಪಿಟಲ್, ಇದು ಸಾರಿ ಸ್ಕೂಲ್, ಅದ್ರ ತೋರಿಸ್ತೀನಿ ರೀ. ಕೆಲವೊಂದು ಪರ್ಮಿಷನ್ ಇಲ್ಲಾರ್ದವ್ರು ಅದಾವಲ್ಲ, ಕೆಲವೊಂದು ಅವಾಗ ತೋರಿಸ್ತೀನಿ. ಯಾಕೆ ತೊಗೊಂಡಿಲ್ಲ ಸರ್ ಅದು ಕೇಳ್ತೀನಿ ಅಷ್ಟೇ. ಯಾಕೆ ತೊಗೊಂಡಿಲ್ಲ ರೀ? DDP ಅವ್ರು ನಿಮ್ಗೆ ಕೇಳಿಲ್ಲೇನು, BO ಅವ್ರು ಕೇಳಿಲ್ಲೇನು? ಅಂದ್ರೆ ನಿಮ್ಮ ಯೂನಿಟ್ ಐತಂದ್ರಲ್ಲ, ಕೊರೋನಾದಾಗ ನಾವು ಫೀಸ್ ಭಾಳ ಲಾಸ್ ಆಗ್ಯಾವ್ರಿ ಅಂತ ಹೇಳಿದ್ರಿ. ಈಗ ಹೆಂಗೆ ಡಬಲ್ ತೊಗೊಂಡ್ರು, ಏನು ಫೀಸ್ ಬಿಟ್ಟಿರು? ಎಷ್ಟು ಮಕ್ಳಿಗೆ ನೀವು ಉಚಿತವಾಗಿ ಶಿಕ್ಷಣ ಕೊಡ್ಲಾತ್ತೀರಿ? ಎಷ್ಟು ಮಂದಿ ಪತ್ರಕರ್ತರ ಮಕ್ಳಿಗೆ ನೀವು ಫೀಸ್ ತೊಗೊಂಡಿಲ್ಲ? ಎಷ್ಟು ಸಂಘಟನೆದವ್ರು ತೊಗೊಂಡಿಲ್ಲ? ಅದು ಸುಮ್ ಕೇಳು ಮತ್ತೆ ಕ್ಯಾಜುವಲ್ ಆಗಿ. ನನಗೂ ಅದೊಂದು ಇದು ಆಗ್ತದೆ, ಮತ್ತೇನಿಲ್ಲ. ಮನೆ ಬಂದಿದೆ, ಅದು ನಾವು ಅದೇ ತೋರ್ಸಕ್ಕೆ ಬಂದಿದ್ದೀವಿ. ನೀವು ನಾ ಏನಿಲ್ಲ, ಇದ್ದಿದ್ದು ತೋರ್ಸೋದು ಅಷ್ಟೇ ರೀ, ಮತ್ತೇನಿಲ್ಲ. ಇಲ್ಲ ಈಗಾದ್ರೂ ನಾಳೆಗೂ ಇದು ಏನು ಅವಶ್ಯಕತೆ ಇಲ್ಲಲ್ಲ ಅಂದ್ರೆ. ಹಂಗ್ಯಾಂಗ್ರಿ ಸರ್? ಅಂದ್ರೆ ನಾವು ಜನರಿಗೆ ಅವೇರ್ನೆಸ್ ಮಾಡೋರು ಸರ್. ಮಾಡ್ಬೇಕನ್ನೋದು ಏನೈತ್ರಿ? ಜನರಿಗೆ ಅವೇರ್ನೆಸ್ ಮಾಡೋಕೆ ಬರೋವನ ನನ್ನ ಸಲುವಾಗಿ ಅಲ್ಲದು, ಶಕ್ತಿ ಕುಮಾರ್ ಸಲುವಾಗಿ ಅಲ್ಲ. ಜನರಿಗೆ ಅವೇರ್ನೆಸ್ ಆದ್ರೂ ನಾಳೆನೇ ಮಾಡ್ಬೇಕು ಸರ್. ಅಲ್ಲ ನೀವು ಇರ್ಲಿಕ್ಕೂ ಅಂತೇವಾಯ್ತು. ಸುಮ್ಮನೆ ಹೇಳಿದೆ ನಿಮಗೆ, ನಾಳೆ ನೀವು ಏನು ಶಕ್ತಿ ಕುಮಾರ್ ಹೇಳಿ ಬರ್ಬೇಕಲ್ರಿ ಅಂತ ಅನ್ಬೇಡ್ರಿ. ನೀವೆಲ್ಲರೂ ಟೀಚರ್ಸ್ಗಳು ಕೇಳ್ರಿ, ಎಲ್ಲ ಶಿಕ್ಷಕರಿಗೆ ಮೈಕ್ ಹಿಡಿತೀನಿ. ಎಲ್ಲ ನಿಮ್ಮ ಏನು ಇವ್ರದಿರಲ್ಲ ಎಲ್ಲರೂ. ನೀವುಗಳು ಒಳಗೆ ಯಾರಿಗೂ ಮಾತಾಡ್ಸೋ ಅವಶ್ಯಕತೆನೂ ಇಲ್ಲ, ಮಾತಾಡ್ಸೋದು ಬೇಡ. ಓಕೆ ಟೀಚರ್ಸ್ಗಳಿಗೆ ನಾವು ಶಾಲೆ ಮುಂದೆ ಕೂರ್ಸಿ ಮಾತಾಡ್ಸಲ್ಲ. ನೀವು ಬಂದ ತಕ್ಷಣ ಅವ್ರ ಟೀಚರ್ಸ್ ಮಾತಾಡ್ತೀನಿ. ಟೀಚರ್ಸ್ ಅಲ್ರಿ ನೀವು ಕಾಲೇಜ್ ನಿಮ್ದು ಇದು ಇವ್ರು ಇದಿರಲ್ಲ, ಚೇರ್ಮನ್ ಇದಿರಲ್ಲ, ಶಿಕ್ಷಣ ಸಂಸ್ಥೆ ಚೇರ್ಮನ್ರಿಗೆ ಕೆಲವೊಂದು ಬಿಲ್ಡಿಂಗ್ ಪರ್ಮಿಷನ್ ಅದಾವೋ ಇಲ್ಲೋ, ಏನೇ ಐತಿ ಪ್ಲಾಟ್, ನಾವ್ ಹಿಂಗ್ ಕೇಳತ್ತೀನಿ ಕ್ಯಾಜುವಲ್ ಆಗಿ ಕೇಳವ ಅಷ್ಟೇನಾ, ನಂದೇನಿಲ್ಲ ಸರ. ಈಗ ನೀವು ಒಂದು ಶಾಲಿ ಒಳಗ್ ಕುಂತು ಕೇಳೋದು ಸರಿ ಅಲ್ಸಲ್ಲ. ಇದು ಶಾಲಿ ಮುಂದ್ರಿ, ಮುಂದೆ ಶಾಲಿ ಒಳಗ್ ಕೂತ್ ನಾ ಕೇಳಾಕೊಲ್ರಿ. ಈಗ ನೀವು ಎಲ್ಲ ನಾ ಏನಂತೀನಿ, ಹಿಂಗ್ ಶಿಕ್ಷಣ ಸಂಸ್ಥೆಗಳು ಒಗ್ಗಟ್ಟದಾವಲ್ಲ, ಹಿಂಗ್ ಒಗ್ಗಟ್ಟಿದವ್ರು ನೋಡ್ರಿ ಎಲ್ಲ ಕರೆಕ್ಟ್ ರೂಲ್ಸ್ ಇಟ್ಕೊಂಡ್ರ. ನೀವು ಬೇರೆ ಶಿಕ್ಷಣ ಸಂಸ್ಥೆಯವ್ರು ಇಟ್ಕೋರಿಪ್ಪ, ಇವ್ರು ಹೆಂಗ್ ನೋಡು, ಈಗ ನೋಡಿ ಎಷ್ಟು ಕಡಿಮೆ ಫೀಸ್ ಒಳಗೆ ಸಾಲಿ ಶಿಕ್ಷಣ ಸಂಸ್ಥೆ ತೆಗ್ದಾರ, ಇಷ್ಟೇ ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡಾರ. ನೀವು ಹಿಂಗೆ ಮಾಡ್ರಿ, ಬೇರೆ ಸ್ಕೂಲ್ದವ್ರಿಗೆ ಒಂದು ಅವೇರ್ನೆಸ್ ಮಾಡೋಣ ಅಂತ ನಿಮ್ಮ ಸಂಘದಿಂದ. ನಿಮ್ದೇನು ಸಂಘ ಮಾಡಿರಲ್ಲ,
ಹಿಂಗೆ ಒಗ್ಗಟ್ಟು ಐತಪ್ಪ, ಇವರೆಲ್ಲರೂ ಒಗ್ಗಟ್ಟು ಮಾಡ್ಕೊಂಡಾರ. BO ಸಾಹೇಬ್ರೆ ನೋಡ್ರಿ, ಇಲ್ಲಿ ಯಾವುದು ಅಕ್ರಮವಾಗಿ ಯಾವ ಸ್ಕೂಲ್ ನಡ್ಸಂಗಿಲ್ಲ, ಇವರೆಲ್ಲ ಪರ್ಮಿಷನ್ ತೊಗೊಂಡೇ ನಡೆಸ್ತಾರ. ಹಿಂಗೆಲ್ಲ ಕರೆಕ್ಟ್ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅದಾವು. ಎಲ್ಲ ಸ್ಕೂಲ್ದವ್ರು ಹಿಂಗೆ ಮಾಡ್ರಿ, ನಿಡ್ಗುಂದಿ ಹಂಗೆ ಸಂಘಗಳು ಮಾಡ್ಯಾರಲ್ಲ, ಹಿಂಗೆ ತೋರ್ಸವನ. ನಾನು ನಿಮ್ಗೆ ಕೇಳ್ತೀನಿ ಮೈಕ್ನಾಗ, ಸರ್ ಹೆಂಗ್ರಿ ಈಗ ಸ್ಕೂಲ್ಗಳಾಗ ನೀವೆಲ್ಲ ಇದಕ್ಕೆ ಬಟ್ಟೆ ತರಿಸ್ತೀರಪ್ಪ ಎಲ್ಲ ನಾವೇನಂತೀವಿ ಶಕ್ತಿಕುಮಾರ್ ಅವ್ರೆ, ಸರ್? ಒಂದ್ ವಿಷಯ ನಿಮ್ದೇ ಹೇಳತ್ತೀನಿ ನಾನು ನಿಮ್ಗೆ. ನಿಮ್ದು ಏನು ಅಲ್ಲಿಗೆ ಏನ್ ಹೇಳ್ತೀನಿ, ನಿಮ್ದು ಏನದ ನೀವೆಲ್ಲ ಈ ಕೆಲವೊಂದು ಅಲ್ಲಿ ಅದಾವ, ಕೆಲವೊಂದು ಸ್ಕೂಲ್ಗಳಲ್ಲಿ. ಈಗ ನಾನೇನಂತೀನಿ, ಈಗ ನೀವು ಒಬ್ಬರ ಮುಂದೆ ನಿಂತು ಎಲ್ಲಾರನ್ನೂ ಮಾತಾಡಿಸ್ತೀನಿ ಅಂದಾಗ ಎಲ್ಲಾರ್ಗು ಒಂಥರ ಮುಜುಗರ ಆಗುತ್ತೆ. ಮತ್ತೆ ನೀವು ಏನಂತೀರಿ ನನಗೆ? ನಾವು ಎಲ್ಲರೂ ಸಂಘ ಒಗ್ಗಟ್ಟೆ ಬರ್ರಿ, ಒಗ್ಗಟ್ಟಾಗೆ ಎಲ್ಲಾ ಸ್ಕೂಲ್ಗಳು ವಿಸಿಟ್ ಕೊಡ್ತೀನಿ ನಾ ಎಲ್ಲ. ಸರ್ ನಿನ್ನ ಕೇಳಿದ್ರೆ ಈಗ ನವಚೇತನ ಯಾವ್ದೋ ಐತಲ್ಲ, ಅಲ್ಲಿ ಕೇಳ್ತೀನಿ ಅವ್ರಿಗೆ, ಸರ್ ನಿಮ್ದು ಎಲ್ಲ ಸ್ಕೂಲ್ ನಡ್ರಿ ಅಲ್ಲಿ ಹೋಗೋಣ ಸರ್, ಬರ್ರಿ ಸರ್ ಈ ಸ್ಕೂಲ್ಗೆ ಹೊಂಟೇವಿ ಬರ್ರಿಪ್ಪ ಸರ್ ನೋಡೋಣ. ಎಲ್ಲ ಕ್ವಾಲಿಫಿಕೇಟೆಡ್ ಎಲ್ಲ ಪೂರಾ ಕಂಪ್ಲೀಟ್ ಆದವ್ರನ್ನೇ ಶಿಕ್ಷಕರು ನೇಮಕ ಮಾಡ್ಯಾರ, ಇಲ್ಲಿದಿಂದ ಇಲ್ಲಿ ತನಕ ಪರ್ಮಿಷನ್ ತೊಗೊಂಡ್ರ, ನೀವು ತಗೋರಿಪ್ಪ ಬೇರೆ ಸ್ಕೂಲ್ನವರು. ಯಾಕಂದ್ರೆ ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಪಾಠ ಮಾಡ್ಬೇಕಂದ್ರೆ ಅವ್ರು ಕರೆಕ್ಟ್ ಆಗಿದೆ, ಮಕ್ಕಳಿಗೆ ಪಾಠ ಮಾಡಿಂದ ಮಕ್ಕಳು ಅವ್ರ ಕೈಯಾಗ ಕಲ್ತವ್ರು ಮುಂದೆಲ್ಲ ಸರ್ಕಾರದ ಒಂದು ಏನು ನಿಯಮಗಳದ ಪಾಲನೆ ಮಾಡ್ಬೇಕು. ಗೌರ್ಮೆಂಟ್ ಸರ್ಕಾರ ನೌಕರರಾದ್ರಂದ್ರೆ ಇದೇ ಪಾಲನೆ ಮಾಡ್ತಾರ. ಮತ್ತೆ ಟೀಚರ್ಸ್ಗಳೇ ತಪ್ಪು ಮಾಡಿ, ಚೇರ್ಮನ್ಗಳೇ ತಪ್ಪು ಮಾಡಿದ್ರೆ ಬಂದು ಮಕ್ಕಳು ಹಾದಿ ತಪ್ತಾರ. ನಾ ಒಂದು ಸಂದೇಶ ಕೂಡ ಹೊಂಟೆ, ನೀವೇನಂದ್ರಿ ನಾವೆಲ್ಲ ಒಗ್ಗಟ್ರಿ, ನೀವು ಎಲ್ಲರೂ ಒಗ್ಗಟ್ಟಾಗಿ ನಿಂದ್ರಿ, ಒಟ್ಟರಿಗೆ ನಮ್ಮ ಆಯ್ಕೆ. ನಿಮ್ದು ಯಾವ ಸರ್, ನಿಮ್ದು ಯಾವ ಶಿಕ್ಷಣ ಸಂಸ್ಥೆ, ಎಲ್ಲಿದಿಂದ ಎಲ್ತಾನೆ ಐತಿ, ಎಲ್ಲಿ ಪರ್ಮಿಷನ್ ತೊಗೊಂಡ್ರಿ ನೀವು? ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡ್ರಿ, ಫೈರ್ ಪರ್ಮಿಷನ್ ತೊಗೊಂಡ್ರಿ, ಈಗೆಲ್ಲ ಕ್ವಾಲಿಫೈಡ್ ಟೀಚರ್ಸೇ ಅದಾರ. ಅದು ಕೇಳೋಣ, ಅದ್ರಾಗೇನೋ ನಮ್ಗೆ ಹಕ್ಕದ ರೈಟ್ಸ್. ಅದಕ್ಕೆ ನಾನು ನಿಮ್ಗೆ ನಾಳೆಗೆ ಬರಾಕತ್ತೀನಿ ಅಂದೆ. ನಾನು ನಿಮ್ಗೆ ನೀವು ನಾವೆಲ್ಲರೂ ಒಗ್ಗಟ್ಟದಿರಿ ಅಂದ್ರಲ್ಲ, ಒಗ್ಗಟ್ಟಾಗೆ ಬರ್ರಿ, ಒಗ್ಗಟ್ಟಾಗಿ ಒಟ್ಟು ಸ್ಕೂಲ್ಗಳಿಗೆ ನಮ್ಮ ಮೈಕ್ಳು ನಿಮ್ಗೆಲ್ಲ ಚೇರ್ಮನ್ಗಳಿಗೆ ಕೇಳ್ತೀನಿ, ಸ್ಕೂಲ್ಗಳು ತೋರಿಸ್ತೀನಿ. ಒಳ್ಳೆ ಮಾತಾಡ್ತೀನಿ ತಡ್ರಿ, ಒಂದು ಲೊಕೇಶನ್ ಹೇಳ್ತೀನಿ, ಅಲ್ಲೇ ಸೇರಮ್ಮ. ಇಲ್ಲಿಲ್ಲೋ ಸೇರೋದಿಲ್ರಿ. ನಾ ಸ್ಕೂಲಿಗೆ ಬಂದು ನಾ ಹೇಳ್ತೀನಿ, ನೋಡ್ರಪ್ಪ ನಿಡ್ಗುಂದಿ ಒಳಗೆ ಬಂದೀನಿ ಅಂತ ಮೊದಲು ಒಂದು ವಿಡಿಯೋ ಬಿಡ್ತೀನಿ ಲೈವ್. ನಿಡ್ಗುಂದಿ ಒಳಗೆ ಬಂದೀನಿ, ಎಲ್ಲ ಟೀಚರ್ಸ್ಗಳು ಎಲ್ಲ ಚೇರ್ಮನ್ಗಳು ಒಗ್ಗಟ್ಟಾಗಿ ಬಂದಿದ್ರು, ಒಬ್ಬ ಪತ್ರಕರ್ತರಿಗೆ ಭೇಟಿಯಾಗ ಕೊಟ್ಟರು ಒಗ್ಗಟ್ಟಾಗಿ ಬಂದಿದ್ರು. ಅದೇ ಒಗ್ಗಟ್ಟತನ ಈ ಶಿಕ್ಷಣ ಸಂಸ್ಥೆಗಳ ಕರೆಕ್ಟ್ ನಿಯಮ ಪಾಲನೆ ಮಾಡ್ಯಾರ ನೋಡೋಣ ಬರ್ರಿ ಅಂತ ಒಂದು ಲೈವ್ ಬಂದು ಬಸ್ ಸ್ಟ್ಯಾಂಡ್ನಾಗ ನಿಂತು ಆಮೇಲೆ ಎಲ್ಲ ಸ್ಕೂಲ್ಗಳು ವಿಸಿಟ್ ಕೊಡ್ತೀನಿ. ಈಗ BOಗಳಿಗೂ DDPIಗಳಿಗೆ ಅವ್ರು ಬಂದಿರ್ತಾರೆ, ಯಾಕೆ ಇದು ತೊಗೊಂಡಿಲ್ಲಪ್ಪ ಈಗ ಕೇಳೋಣ. ರಿನ್ಯೂವಲ್ ಅದಾವನ ಯಾವ ಸ್ಕೂಲ್ಗಳು ಎಷ್ಟೆಷ್ಟು ಅಂದ್ರೆ ನಿಮ್ದು ಏನು ಸಂಘ ಐತೆ ಅಂದಿರಲ್ಲ, ನಿಮ್ಮ ಸ್ಕೂಲ್ಗಳಂದ್ರೆ ಎಲ್ಲ ಸ್ಕೂಲ್ಗಳು ಇರ್ಲಿಪ್ಪ ತನವನ ನೀವು ಹೇಳಕತ್ತ ನನ್ಗೆ. ನಾ ಕೇಳೋ ಪ್ರಶ್ನೆಗೆ ನೀವು ಚೇರ್ಮನ್ ನಿಮ್ದು ಒಂದೇ ಕೇಳವನ, ಎಲ್ಲರೂ ಕೇಳಂಗಿಲ್ಲ. ಮತ್ತೆ ಆ ಸ್ಕೂಲಿಗೆ ಹೋಗ್ತೀನಿ, ಅಲ್ಲಿ ಕೇಳ್ತೀನಿ, ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಕೇಳ್ತೀನಿ. ನಾಳೆಗೆ ಇವತ್ತು ಲೈವ್ ಬಿಡ್ತೀನಿ ಒಂದು ನಿಡ್ಗುಂದ್ಯಾಗ ಎಲ್ಲ ಟೀಚರ್ ಎಲ್ಲ ಸಂಸ್ಥೆಯವರು ಒಂದಾಗಿದ್ರು, ಇವರೆಲ್ಲ ಕರೆಕ್ಟ್ ಅದಾರ, ನಾವು ಕೇಳೋಣ ಬರ್ರಿ BO ಅವ್ರ ಒಂದು ಲೈವ್ ಬಿಡ್ತೀನಿ. ನಾ ಇವತ್ತು ಬಿಟ್ಟೆ ಅಲ್ಲಿ ಬರ್ತೀನಿ ಆಯ್ತು. ನೀವು ಕರೆಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಇದ್ರೆ ನನಗೆ ಹೇಳಿಬಿಡ್ರಿ, ಒಟ್ಟು ಲೈವ್ ಬಿಟ್ಟು ಬಿಡೋಣ. ನಾಳೆ ಬರ್ತೀನಿ. ಇಲ್ಲ ನಾಳೆ ಬರ್ತೀನಿ ರೀ, ನೀವು ಕರ್ಕೊಂಬರ್ರಿ. ಒಂದು 50 ಮಂದಿ ಕರ್ಕೊಂಬರ್ತಿರೋ, 100 ಮಂದಿ ಕರ್ಕೊಂಬರ್ರಿ, ನನಗೆ ಅದ್ರಲ್ಲಿ ಫರ್ಕ್ ಬೀಳಲ್ಲ. ಬರ್ರಿ. ನಿಮಗೆ ಫರಕ್ ಬೀಳುತ್ತೆ ಫರಕ್ ಬೀಳಲ್ಲ ಅಂತ ನಾನು ಅಂದಿಲ್ಲ. ನೀವು ಅಲ್ಲ ದಬ್ಬಾಳಿಕೆ ಗಿಬ್ಬಾಳಿಕೆ ಮಾಡಿದ್ರೆ ನಾಮಂತ್ರಿ, ದಬ್ಬಾಳಿಕೆ ಗಿಬ್ಬಾಳಿಕೆ ಮಾಡಿದ್ರೆ ನಾಮಂತ್ರಿ, ಅದಕ್ಕೆ ಹೆದರಂಗಿಲ್ಲ. ಆಯ್ತು ಬರ್ತೀನಿ. ಆ ವರ್ಡ್ ನೀವೇ ಯೂಸ್ ಮಾಡಕತ್ತೀರಿ. ನಾನು 50 ಜನ ಬರ್ತೀನಿ ಅಂತ ಹೇಳಿಲ್ಲ. ಒಂದೇ ನಿಮಿಷ ಮಾತಾಡ್ತೀನಿ.